ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಂಗಡಿಯ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ಈಗ ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ, ಇನ್ನು ಅಂಗಡಿಗೆ ಹೋಗಬೇಕಷ್ಟೇ. ಆ್ಯಂಡ್ ಈಗ ಕೆಲವು ಐಟಮ್ಗಳನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ನಾವೀಗ ಎಲ್ಲರೂ ಸೇರ್ಕೊಂಡು ಈಗ ಬೆಳ್ಳುಳ್ಳಿಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಯಾಕೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಈ ಥರ ಒಂದು ಚೀಲದಲ್ಲೇ ಬೆಳ್ಳುಳ್ಳಿ ಪರ್ಚೇಸ್ ಮಾಡ್ತೀವಿ ಅಂಗಡಿಗೆ. ಸೊ ಅದರಲ್ಲಿ ತುಂಬಾ ಲಾಸ್ಟ್ ಆಗ್ತಾ ಬರುವಾಗ, ಗೋಣಿ ಚೀಲ ಖಾಲಿ ಆಗ್ತಾ ಬರುವಾಗ ಅದರಲ್ಲಿ ತುಂಬ ಕಸಗಳೆಲ್ಲ ಸಿಗುತ್ತೆ. ಅಂದರೆ ಅದರ ಸಿಪ್ಪೆಗಳೆಲ್ಲ ಹೇಳ್ತೀವಲ್ಲ ಬೆಳ್ಳುಳ್ಳಿದು, ಸೊ ಅದೆಲ್ಲ ಇರುತ್ತೆ. ಸೊ ಅದನ್ನ ನಮಗೆ ಅಂಗಡಿಯಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಯಾಕಂದರೆ ಕಸ್ಟಮರ್ನ ಅಟೆಂಡ್ ಮಾಡಬೇಕು, ಅದಕ್ಕೋಸ್ಕರ ನಾವು ಅದನ್ನೆಲ್ಲ ವಸ್ತುಗಳನ್ನ ಮನೆಗೆ ತರ್ತೀವಿ. ಮನೇಲಿ ಫ್ರೀ ಟೈಮ್ ಇರುವಾಗ ಈ ಥರ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನಾವು ಶಾಪಿಗೆ ತೊಗೊಂಡು ಹೋಗ್ತೀವಿ. ಅದು ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ. ನಾನೀಗ ಶಾಪಿಗೆ ಬಂದೆ ಫ್ರೆಂಡ್ಸ್. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಆಗಲೇ ತುಂಬ ಬಿಸಿಲಿತ್ತು, ಈಗ ಸಡನ್ನಾಗಿ ಮಳೆ ಬರ್ತಾ ಇದೆ. ಆ್ಯಂಡ್ ನಾವಿಲ್ಲಿ ಅಂಗಡಿಯಲ್ಲಿ ಮೇಲೆ ಶೀಟ್ ಹಾಕಿರೋದ್ರಿಂದ ಮಳೆ ನೀರು ಶೀಟ್ ಮೇಲೆ ಬೀಳುವಾಗ ತುಂಬ ಜೋರಾಗಿ ಸೌಂಡ್ ಕೇಳುತ್ತೆ. ಪ್ರಾವಿಷನ್ ಸ್ಟೋರ್ ಅಂತ ಅಂದಮೇಲೆ ನಿಮಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಟೈಮ್ ಸಿಗೋದಿಲ್ಲ, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಯಾಕಂದರೆ ಐಟಮ್ಸ್ಗಳು ಡೈಲಿ ಬರ್ತಾ ಇರುತ್ತೆ, ನಾವು ಆರ್ಡ್ರ್ ಮಾಡ್ತಾ ಇರ್ತೀವಿ ಐಟಮ್ಸ್ಗಳು, ಅದನ್ನ ನಾವು ಮತ್ತೆ ಸೆಟ್ ಮಾಡಿಡಬೇಕು, ಆ ಥರದ್ದೆಲ್ಲ. ಈಗ ನಾವು ಗೋಧಿ ಹಿಟ್ಟು ಆರ್ಡ್ರ್ ಮಾಡಿದ್ದೀವಿ. ಸೊ ಅದೀಗ ಬಂದಿದೆ. ಸೊ ಅದನ್ನಿಗೆಲ್ಲ ನಾನು ಸೆಟ್ ಮಾಡಿ ಕ್ಲೀನ್ ಮಾಡಿ ನೀಟ್ ಮಾಡಿ ಇಡ್ತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರೂ ಧೂಳು ಆಗ್ತಾನೆ ಇರುತ್ತೆ. ಸೊ ಅದನ್ನ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ನಾನು ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಪ್ರಾಡಕ್ಟ್ಗಳನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ತುಂಬ ಬಲ್ಕಾಗಿ ಏನೂ ತಗೊಳ್ತಾ ಇಲ್ಲ, ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಐಟಮ್ಗಳೆಲ್ಲ ಹಾಳಾಗೋದಂತೂ ಬೇಗ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ಪರ್ಚೇಸ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇನ್ನೂ ಕೂಡ ಕೆಲಸ ಇದೆ ಅಂಗಡಿಯಲ್ಲಿ. ಸೊ ಇನ್ನೂ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ, ವಿಡಿಯೋನ ಫುಲ್ ನೋಡಿ, ಓಕೆನಾ? ಕೆಲಸಗಳು ತುಂಬ ಇರುತ್ತೆ. ಸೊ ಅದರಲ್ಲಿ ಇದು ಕೂಡ ಒಂದು, ಅಂದರೆ ಈ ಥರ ಸ್ನ್ಯಾಕ್ಸ್ ಅರ್ಧ kg ಇರುತ್ತೆ. ಸೊ ಇದನ್ನ ನಾವು ಈ ಥರ ಕಾಲು kg ಕಟ್ಟಿ ಇಡ್ತೀವಿ. ಸೊ ಇದು ಪ್ರೈಸ್ ಕೂಡ ಕಮ್ಮಿ ಬರುತ್ತೆ, ಮತ್ತು ಕಸ್ಟಮರಿಗೆ ಕೂಡ ತುಂಬ ಈಸಿಯಾಗಿ ಇಲ್ಲಿಂದನೇ ತಗೊಂಡು ಹೋಗ್ಬೋದು. ಆ್ಯಂಡ್ ಒಮ್ಮೆಲೆ ತುಂಬ ಜಾಸ್ತಿ ಕೂಡ ನಾವು ಈ ಥರ ಪ್ಯಾಕ್ ಮಾಡಿ ಇಡಬಾರ್ದು. ಯಾಕಂದರೆ ಅದರ ಒಳಗೆ ಗಾಳಿ ಎಲ್ಲ ಹೋಗಿಬಿಟ್ರೆ ಪ್ರಾಡಕ್ಟ್ಗಳು ಹಾಳಾಗಿಬಿಡುತ್ತೆ. ಆ್ಯಕ್ಚುಲಿ ನಮಗೊಂದು ಏನು ಹೇಳ್ತೀವಿ ಅಂದಾಜು ಇರುತ್ತೆ ಅಲ್ವ, ಒಂದು ದಿನದಲ್ಲಿ ಎಷ್ಟು ಹೋಗುತ್ತೆ ಅಂತ ಹೇಳಿ. ಸೊ ನಮಗೆ ಡೈಲಿ ಎಷ್ಟು ಬೇಕೋ ಅಷ್ಟೇ ನಾವು ಈ ಥರ ಲೂಸ್ ಮಾಡಿ ಇಟ್ಟಿರ್ತೀವಿ. ಇದು ಬಂದು ಬೆಳ್ಳುಳ್ಳಿ ಮತ್ತು ನೀರುಳ್ಳಿದು ಬ್ಯಾಗ್. ಆ್ಯಂಡ್ ನೀರುಳ್ಳಿ ಮಾತ್ರ ನಾವು ರೆಗ್ಯುಲರಾಗಿ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ, ಯಾಕಂದರೆ ಬೇಗ ನೀರುಳ್ಳಿ ಹಾಳಾಗಿಬಿಡುತ್ತೆ. ಸೊ ಅದನ್ನ ನಾವು ಯಾವಾಗಲೂ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಅಂದರೆ ಒಂದು ಬಕೆಟಲ್ಲಿ ಹಾಕಿರ್ತೀವಿ, ದೊಡ್ಡ ಬಕೆಟ್ ಇದೆ. ಸೊ ಅದರಲ್ಲಿ ನೀರುಳ್ಳಿಯನ್ನು ಹಾಕಿರ್ತೀವಿ. ಸೊ ನೀಟಾಗಿದ್ದರೆ ಕಸ್ಟಮರ್ ಕೂಡ ಬೇಗ ತಗೊಳ್ತಾರೆ, ಚೆನ್ನಾಗಿದೆ ಅಂತ ಹೇಳಿ.
ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂಗಡಿಯಲ್ಲಿ ಲೆಕ್ಕ ಪಕ್ಕ ಇರಬೇಕು. ಸೊ ರೆಗ್ಯುಲರ್ ಆಗಿ ಲೆಕ್ಕ ಬರಿಬೇಕು. ಅಂದರೆ ನಾವು ದಿನದಲ್ಲಿ ಯಾವುದೆಲ್ಲ ಲೈನ್ಸಲ್ಲಿ ಬಂದಂಥ ಐಟಮ್ಗಳನ್ನ ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ಬಂತು ಎಷ್ಟು ಹೋಯಿತು ಅದೆಲ್ಲ ಕೂಡ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಿ ಇಟ್ಕೊಂಡಿರಬೇಕು. ಮಾರ್ಕೆಟಲ್ಲಿ ದಿನಕ್ಕೊಂದು ಮಕ್ಕಳ ಚಾಕ್ಲೇಟ್ಗಳಾಗಿರ್ಬೋದು, ಏನೋ ಕ್ರೀಮ್ಗಳು, ಕ್ಯಾಂಡಿಗಳೆಲ್ಲ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಇದು ಕೂಡ ಒಂದು. ಸೊ ಇದಕ್ಕೆಲ್ಲ ಹ್ಯಾಂಗಿಂಗ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಸೊ ನಾವು ಅದರಲ್ಲಿ ಹ್ಯಾಂಗ್ ಮಾಡಿ ಅಂಗಡಿಯಲ್ಲಿ ಹಾಕಿದ್ರೆ ಬೇಗ ಸೇಲ್ ಆಗಿಬಿಡುತ್ತೆ. ಅಂದರೆ ಹೊಸದು ಅಪ್ಡೇಟ್ ಆಗ್ತಾ ಇರಬೇಕು ನಾವು ಕೂಡ. ಸೊ ಹಳೇದನ್ನೇ ಮಾಡ್ತಾಯಿದ್ರೆ ಇದು ಮಕ್ಕಳಿಗೆ ಕೂಡ ಅಟ್ರಾಕ್ಟ್ ಆಗೋದಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ಯಾವುದೆಲ್ಲ ಹೊಸ ಪ್ರಾಡಕ್ಟ್ಗಳು ಬರುತ್ತೆ ಅದನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇದು ಕೂಡ ಈಗ ರೀಸೆಂಟಾಗಿ ಬಂದಿರೋಂಥ ಚಾಕ್ಲೇಟ್ 5 ರೂಪೀಸ್ ಇದು. ಆ್ಯಂಡ್ ಫ್ರೆಂಡ್ಸ್, ಇಷ್ಟ ಎಲ್ಲ ಇನ್ನೂ ಕೂಡ ಕೆಲಸಗಳು ತುಂಬಾ ಇದೆ. ಬಟ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಏನಾದರೂ ಶಾಪ್ ಬಗ್ಗೆ ವೀಡಿಯೋಗಳು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್.